ಲೋಕ ಮಹಾ ಆರ್ಥಿಕತೆಗಳಾದ ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಚೀನಾ ನಡುವೆ ಸುಂಕ ಕದನ ಮುಂದುವರೆದಿದ್ದು, ಬೋಯಿಂಗ್ ಜೆಟ್ ಡೆಲಿವರಿ ಪಡೆಯದಿರಲು ಚೀನಾ ಇಂದು ತೀರ್ಮಾನ ತೆಗೆದುಕೊಂಡಿದೆ. ಯುಎಸ್ಎಯು ಈಗ ಚೀನಾದಿಂದ ಆಮದಾಗುವ ವಸ್ತುಗಳಿಗೆ 145% ಸುಂಕ ಹೇರಿದೆ. ಇದಕ್ಕೆ ಎದುರಾಗಿ ಚೀನಾವು ಯುಎಸ್ಎಯಿಂದ ಆಮದಾಗುವ ವಸ್ತುಗಳಿಗೆ 125% ಸುಂಕ ಹೇರಿದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಚೀನಾವು ಮಂಗಳವಾರದಿಂದ ಅಮೆರಿಕದ ಭಾರೀ ಬೋಯಿಂಗ್ ವಿಮಾನಗಳಿಂದ ಯಾವುದೇ ಡೆಲಿವರಿಗಳನ್ನು ಪಡೆದುಕೊಳ್ಳದಿರಲು ತೀರ್ಮಾನಿಸಿದೆ. ಅಮೆರಿಕದ ಕಂಪನಿಗಳಿಂದ ಯಾವುದೇ ವಿಮಾನದ ಬಿಡಿ ಭಾಗಗಳನ್ನು ಇನ್ನು ಮುಂದೆ ಖರೀದಿಸುವುದಿಲ್ಲ ಎಂಬ ತೀರ್ಮಾನಗಳನ್ನು ಸಹ ಬೀಜಿಂಗ್ ತೆಗೆದುಕೊಂಡಿದೆ. ಸ್ಮಾರ್ಟ್ಫೋನ್, ಸೆಮಿಕಂಡಕ್ಟರ್ ಮತ್ತು ಅತ್ಯುನ್ನತ ತಾಂತ್ರಿಕ ಪರಿಕರಗಳಿಗೆ ಭಾರಿಯಾಗಿ ಏರಿಸಿದ್ದ ಸುಂಕವನ್ನು ಟ್ರಂಪ್ ಸರ್ಕಾರವು ಸ್ವಲ್ಪ ಮಟ್ಟಿಗೆ ಇಳಿಸಿದೆ. ಈ ಅಲ್ಪ ಸುಂಕ ರಿಯಾಯಿತಿ ಚೀನಾಕ್ಕೂ ಸಲ್ಲುತ್ತದೆ. Rice spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.